ಉದ್ಭವಿಸಿರುವ ಮರಳುಗಾರಿಕೆ ಸಮಸ್ಯೆ ಪರಿಹಾರಕ್ಕೆ ಆಗ್ರಹಿಸಿ ಇಲ್ಲಿನ ಟಿಪ್ಪರ್ ಮಾಲಕರ ಸಂಘವು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಆರಂಭಿಸಿದೆ. ಕುಂದಾಪುರ ತಾಲೂಕಿನ ಕೋಟೇಶ್ವರ, ಕುಂದಾಪುರ ಹಾಗೂ ಹೆಮ್ಮಾಡಿಯಲ್ಲಿ ಗುರುವಾರ ಬೆಳಗ್ಗೆ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಟಿಪ್ಪರ್ ಮಾಲಕರು ತಮ್ಮ ಟಿಪ್ಪರ್ಗಳನ್ನು ಸರತಿ ಸಾಲಿನಲ್ಲಿ ನಿಲ್ಲಿಸಿ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆಯಲ್ಲಿ ವಿ4 ನ್ಯೂಸ್ನೊಂದಿಗೆ ಮಾತನಾಡಿದ ಟಿಪ್ಪರ್ ಮಾಲಕರ ಸಂಘದ ಶರತ್ ಕುಮಾರ್ ಶೆಟ್ಟಿ ಅವರು, ಶಾಸಕರು ಸಚಿವರ ಸಮಕ್ಷಮದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿಯವರು 15ನೇ ತಾರೀಕಿನ ಬಳಿಕ ಮರಳನ್ನು ಒದಗಿಸುವ ಬಗ್ಗೆ ಹೇಳಿಕೆ ನೀಡಿದ್ರು. ಆದರೆ ಜಿಲ್ಲಾಧಿಕಾರಿಯವರು ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲಿಲ್ಲ. 15ನೇ ತಾರೀಕಿನವರೆಗೂ ನಾವೆಲ್ಲರೂ ತಾಳ್ಮೆಯಿಂದ ಮರಳುಗಾರಿಕೆ ಮತ್ತೆ ಆರಂಭಗೊಳ್ಳುತ್ತದೆ ಎಂದು ಕಾದು ಕುಳಿತಿದ್ದವು. ಆದರೆ ಜಿಲ್ಲಾಧಿಕಾರಿಯವರು ನೀಡಿದ ಗಡುವು ಮುಕ್ತಾಯಗೊಂಡ್ರು ಇದುವರೆಗೆ ಮರಳು ಒದಗಿಸುವ ಪ್ರಯತ್ನ ನಡೆಸಿಲ್ಲ ಎಂದರು. ನಮಗೆ 15ನೇ ತಾರೀಕಿನ ನಂತರ ನಮಗೆ ಮರಳನ್ನು ಒದಗಿಸುವ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಯವರು ಹಾಗೂ ಉಸ್ತುವಾರಿ ಮಿನಿಸ್ಟ್ರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟಾಗ ನಮಗೆ ಹೇಳಿ ಅದೊಂದು ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ಇನ್ನಿನವರೆಗೆ ನಾವು ವೆಯ್ಟ್ ಮಾಡಿದ್ದೇವೆ. ನಮಗೆ ಯಾವುದೇ ಒಂದು ಪರಿಹಾರವನ್ನು ಕಾಣದೇ ಇರುವುದರಿಂದ ಇವತ್ತಿನ ಈ ದಿನದಿಂದ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡುವ ಬಗ್ಗೆ ತೀರ್ಮಾನ ಕೈಗೊಂಡು ಈಗ ಒಂದು ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಮರಳು ಸಮಸ್ಯೆಯಿಂದಾಗಿ ಕಾರ್ಮಿಕರು ಕೆಲಸವಿಲ್ಲದೆ ಪರದಾಡುತ್ತಿದ್ದಾರೆ. ಟಿಪ್ಪರ್ ಮಾಲಕರು ಕೂಡ ಲಕ್ಷಗಟ್ಟಲೆ ಸಾಲ ಮಾಡಿ ಟಿಪ್ಪರ್ ಖರೀದಿಸಿದ್ದಾರೆ. ಮರಳುಗಾರಿಕೆ ಸ್ಥಗಿತಗೊಂಡ ಪರಿಣಾಮ ಟಿಪ್ಪರ್ಗಳೆಲ್ಲವೂ ಬಾಡಿಗೆ ಇಲ್ಲದೆ ಮನೆಯಲ್ಲೇ ನಿಂತಿವೆ. ಮಾಲಕರು ಹಾಗೂ ಕಾರ್ಮಿಕರ ಕೂಗು ಜಿಲ್ಲಾಧಿಕಾರಿಯವರಿಗೂ ಕೇಳಿಸುತ್ತಿಲ್ಲ. ಹೀಗಾಗಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ಗಮನ ಸೆಳೆಯಲು ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದೇವೆ. ಮರಳು ಸಮಸ್ಯೆ ಬಗೆಹರಿಯುವ ತನಕ ಟಿಪ್ಪರುಗಳು ರಸ್ತೆಗಿಳಿಯೋದಿಲ್ಲ. ಇದಕ್ಕೂ ಜಿಲ್ಲಾಡಳಿತ ಮಣಿಯದಿದ್ರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಮರಣಾಂತ ಉಪವಾಸ ಕೈಗೊಳ್ಳುತ್ತಿವೆ ಎಂದು ಶರತ್ ಕುಮಾರ್ ಶೆಟ್ಟಿ ಬಾಳಿಕೆರೆ ಹೇಳಿದ್ರು. ಇಲ್ಲಿಯ ತನಕ ನಮ್ಮ ಮುಷ್ಕರ ಅಂತ ಹೇಳಿದ್ರೆ ಯಾವ ದಿನದ ಮರಳು ಸಮಸ್ಯೆ ಯಾವ ದಿನ ಪರಿಹಾರ ಆಗ್ತದೋ ಆ ದಿನದವರೆಗೂ ನಾವು ಟಿಪ್ಪರ್ನ ರೋಡಿಗೆ ತರುವ ಪರಿಸ್ಥಿತಿಯಲ್ಲಿ ಇಲ್ಲದೇ ಇರುವುದರಿಂದ ಎಲ್ಲ ಟಿಪ್ಪರ್ ಮಾಲೀಕರ ಸಹಮತದಿಂದ ಈ ತೀರ್ಮಾನಕ್ಕೆ ಬರಲಾಗಿದೆ. ಹಾಗೆ ಇವತ್ತಿನ ದಿನ ಹೆಮ್ಮಾಡಿ ಭಾಗದಲ್ಲಿ ಈ ಪರಿಸರದ ಎಲ್ಲ ಲಾರಿ ಮಾಲಕರ ಒಂದು ಸ್ವಯಂ ಪ್ರೇರಿತರಾಗಿ ಟಿಪ್ಪರನ್ನು ರಸ್ತೆ ಬದಿಗೆ ತಂದಿಟ್ಟು ಮುಷ್ಕರಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಅಲ್ಲದೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಅಲ್ಲಲ್ಲಿ ನಮ್ಮಲ್ಲಿ ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಒಂದೇ ಸ್ಥಳದಲ್ಲಿ ಈ ವೇಳೆಯಲ್ಲಿ ಟಿಪ್ಪರ್ ಮಾಲಕರ ಸಂಘದ ರಮೇಶ್ ಕುಂದರ್, ಆನಂದ್ ನಾಯಕ್, ಸತೀಶ್ ಹೆಗ್ಡೆ ಆಲೂರು ಮೊದಲಾದವರು ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.